ಅವಳದಕ್ಕೇನೆ ಇಲ್ಲ ಅಂದ್ರೆ ಬಿಟ್ಬಿಡು, ಆ ಸವಾಸನೆ ಬೇಡ. ಇವಾಗ ನನ್ನ ಗಂಡಂದು ನಾನು ಇಟ್ಕೊಂಡಿದ್ದೀನಾ? ಇಲ್ಲ, ಅವನ ಕಡೆ ನನ್ ವಿಷಯ ಅವ್ನಿಗೆ ಗೊತ್ತೇ ಆಗ್ಬಾರ್ದು ಅಂತ ಅಂದ್ಬಿಟ್ಟೆ ಇದೀನಿ ನಾನು. ನನ್ ಮಕ್ಳನ್ ಸಹ ನಮ್ಮನ್ ಒಂದೇ ಸರಿ ಬಂದ್ರೆ 1 ವರ್ಷ ಆಯ್ತು ಕಣ, ಅವ್ನ್ ನನ್ನ ಹತ್ರ ಬಂದಿದ್ದಿ ಹಬ್ಬದ ದಿವಸ ಜಗಳ ಆದ್ರಲ್ಲ, ಅವತ್ತು ನನ್ ಮನ್ಸಾರ ನೊಂದಿ ಬೆಂದಿ ನಾನು ನಮ್ಮ ಅಮ್ಮನ ಹತ್ರ ಹೇಳಿದೀನಿ, ನನ್ಗೆ ಇಷ್ಟು ಹೊಟ್ಟೆ ಉರಿಸ್ತಾ ಇದೆಯಲ್ಲ, ಅವ್ನ್ಗೇನಾದ್ರು ಅವಳು ಬಿಟ್ಬಿಡು, ಅವಳ ಕತೆ ಅವಳ ನಮ್ಗೆ ಗೊತ್ತಿಲ್ಲ. ಅವ್ನ್ ಏನಾದ್ರು 3 ದಿನ 4 ದಿನ ಬಂದಿಲ್ಲ ಅಂದ್ರೆ ಅವ್ನ್ಗೇನು ಹೇಳಲ್ಲ, 1 ಪಾಯಿಂಟ್ ಸಹ ಬೈಯಲ್ಲ ನೀನು. ಅವಳನ್ನ ಪೂರೈಸಕ್ ಹೋದೆ ಈಗ ನಂಗೆ ಗೊತ್ತು, ನಾನು ಏನಾದ್ರು ಕೈ ಬಿಟ್ಟೆ ಅಂದ್ರೆ ಸೀದಾ ಅವಳ ಹತ್ರಕ್ಕೆ ಹೋಯ್ತಾನೆ, ಅವಳ ಹತ್ರ ಅವಳ ಲೆಕ್ಕಕ್ಕೆ ಹೋಯ್ತಾನೆ ಒಂದು ಅಳ್ತಾ. ಯಾರು? ನೀನೇ. ಒಂದ್ ಹುಡುಗಿ ನೀನ್ ಸೆಕ್ಸ್ಬೇಕು ಅಂದ್ರೆ ಬಂದ್ ಮಲಗ್ಬಿಟ್ಟು ಎದ್ ಬರ್ತಾ ಇದ್ನಲ್ಲ, ನಮ್ಮನ್ ನನ್ಗೆ ಯಾಕೆ ಹಿಂಗ್ ಕೊಟ್ಟೆ ಕಾಟ? ಏನ್ ಬಂದೈತ್ ನಿನ್ಗೆ ಅಂತ? ಏನ್ ನಿನ್ಗೆ ಅವಳು ಬೇಕಾ? ಯಾರು ಅವಳು? ಮನೆ ಒಂದು ಫೋನು ಮಾಡಲ್ಲ, ನಾನು ಫೋನು ಮಾಡಿಲ್ಲ. ನೀನ್ ಮಾಡದ್ ಬೇಡ. ಇವಾಗ ನಿನ್ಗೆ ಮನ್ಸೊಳಗಡೆ ಹಂಗ ಅನ್ಸ್ತಾಯ್ತಾ? ಅಯ್ಯೋ ಇದ್ದಿದ್ರನೆ ನಾನು ಹೆಂಗೋ ಇರ್ತಾ ಇದ್ದೆ, ಎಲ್ಲ ಅವಮಾನ ಮಾಡ್ಬಿಟ್ಟು ನಾನು ಒಂಟಿಯಾಗಿ ಮಾಡ್ಬಿಟ್ಲಲ್ಲ ಅಂತ ಅನ್ಕೊಂಡ್ ಏನಾದ್ರು ನಿನ್ ಕೊರಿತೈತಾ? ಹೋಗಿರ್ತೀಯ ಅಂದ್ರೆ ಇರು, ಯಾಕೆ ಈ ತರ ಅಲ್ಲ ಮಗ, ನಾನು ಹೇಳ್ತಲ್ವ ಇಲ್ಲಿ ತಿಳ್ಕೊ ಫಸ್ಟ್. ನಾನೇ ಕರೆಕ್ಟಾಗಿ ಹೇಳ್ತೀನಿ ಕೇಳು. ಅವ್ರ ಮನೆ ತಕ್ಕ ಹೋಗ್ತಾ ಇದ್ದೆ, ಫೋನ್ ಮಾಡ್ಲಿಲ್ಲ ಅಂದಾಗ. ಫೋನ್ ಮಾಡ್ಲಿಲ್ಲ ಅಂದ್ರೆ ಅವ್ರ ಮನೆ ತಕ್ಕ ಅಲ್ಲಿ ಲೇಔಟ್ ಹೋದ್ರೆ ಕೂತ್ಕೊಂಡು ಆ ಕಡೆ ಒಂದ್ ಇದೈತೆ ಅವ್ರದ್ದು, ಒಂದ್ ಸೇತುವೆ ಕಾಣಂಗೆ, ಕಿಟಕಿಲ್ ಕಾಣಂಗೆ, ಅಲ್ಲೋಗಿ ಕುತ್ಕೊಂಡು ಫೋನ್ ಮಾಡಕ್ ಹೇಳಿ ಫೋನ್ ಮಾಡಿಸ್ಕೊತಿದ್ದೆ. ಈಗ ಅಲ್ಲಿ ಹೋಗ್ಬೇಕು ಅಂದ್ರೂ ಒಂಥರ ಅನಿಸ್ಬಿಡ್ತದೆ. ನಾನು ಅಲ್ಲಿ ಹೊಸ್ಮಂತಕ್ಕೆ ಯಾಕೆ ಗೊತ್ತಾ ಹೋಗಲ್ಲ, ಅವ್ರ ಅಮ್ಮನಿಗೆಲ್ಲ ಅಲ್ಲಿ ಹೋದ್ರೆ ತಿರ್ಗ್ಬೇಕು ಅನ್ಸ್ಬಿಡ್ತದೆ. ಯಾಕೆ ಹೋಗ್ಬೇಕು ಅಂದ್ರೆ ಅಲ್ಲಿಗೆ ಹೋದ್ರೆ ಅಲ್ಲಿಗೆ ಹೋಗ್ಬೇಕು ಅನ್ಸ್ಬಿಡುತ್ತೆ. ಅಲ್ಲಿಗೆ ಹೋಗ್ಬೇಕು ಅಂತಲ್ಲ, ಅದೇ ರೋಡಲ್ಲಿ ಹೋಗ್ಬೇಕು. ಈಗ ಮಗ್ಲಲ್ಲಿ ಹೋಯ್ತಾ ಇದ್ರು ನೋಡಿದ್ರು ಹೋಯ್ತಾ ಇದ್ರೆ ಎಷ್ಟು ನೆಮ್ಮದಿ ಇರ್ತದೆ ಗೊತ್ತಾ? ನೆಮ್ಮದಿ. ಮತ್ತೆ ಇನ್ನೊಂದ್ ಏನಂತಂದ್ರೆ ಅಲ್ಲಿಗೆ ಹೋದ ನನ್ ನೋಡಪ್ಪ ಇದಕ್ಕೋಸ್ಕರ ಬಂದವನೆ, ಅವ್ರಿಗೆ ನೆಮ್ಮದಿಯಾಗಿದ್ರು ನಮ್ಮನ್ನ ಇವಳೇನ್ ಬಿಡ್ತಾ ಇಲ್ಲ ಅಂತ ಅನ್ನೋ ಎಷ್ಟು ಪಟ್ಟ ಬಂದ್ಬಿಡುತ್ತೆ. ಆಮೇಲೆ ನೋಡು, ಅವ್ನು ನನ್ ಫೋನ್ ಮಾಡ್ಬಿಡ ಅಂತ ಹೇಳಿದ್ರು ನಾಳೆ ಫೋನ್ ಮಾಡ್ತಾವನೆ, ಎಲ್ಲ ಯಾಕೆ ಕೇಳಬೇಕು ಅಂತವ? ಬೇಡ, ನಿನ್ ಜೀವನದಲ್ಲಿ ಬರೀ ಆರಾಮಾಗಿರೋ ಹುಡುಗಿನೇ ಸಿಗ್ತಾಳೆ, ಅವಳನ್ನೇ ನೋಡ್ಕೊಂಡು ಲವ್ ಮಾಡ್ಕೊಂತೀಯ, ಅದರಲ್ಲೇ ಇರು. ಆಂಟಿ ಹಿಂದೆ ಹೋದ್ರೆ ಏನೂ ಬರಲ್ಲ. ಅವಳು ಗಂಡ ಬಿಟ್ಟಿರೋಳಾದ್ರೆ ಪರವಾಗಿಲ್ಲ, ಇನ್ನೊಂದೇನ್ ಗೊತ್ತೇನೆ, ಅದು ಪರವಾಗಿಲ್ಲ. ಅವ್ರ ಅಮ್ಮರ ಮನೆ ಐತಲ್ಲ ಬೆಂಗಳೂರಲ್ಲಿ ಐತೆ, ಅವ್ರ ಅಮ್ಮರ ಮನೆ ಎಣ್ಣೆ ಮೇಲಲ್ಲಿ, ಅವ್ರ ಮನೆಗೆಲ್ಲ ಹೋಗಿ ತಿನ್ಕೊಂಡು ಹುಡುಗರ ಜೊತೆ ಕುಡ್ಕೊಂಡು, ಅವ್ರ ಅಮ್ಮರೆಲ್ಲ ಇರಪ್ಪ ಹೋಗಿ ಅಂತ ಬೆಳಿಗ್ಗೆ ಚೆನ್ನಾಗಿ ಭಾವಿಸ್ತಾರೆ. ನಾನು ಇವಳು ನಚ್ಕೊಂಡೇನು ಹೋಗಲ್ಲ, ಇವಳು ಶಾಟ ಇಲ್ಲೇ ಬಿದ್ದಿತ್ತಲೆ. ಹೋಗ್ತೆ ಅಂದ್ರೆ ಹೋಗು, ಎಲ್ಗ ಹೋಗನೆ? ಅವಳದಕ್ಕೇನೆ ಇಲ್ಲ ಅಂದ್ರೆ ಬಿಟ್ಬಿಡು, ಆ ಸವಾಸನೆ ಬೇಡ. ಇವಾಗ ನನ್ ಗಂಡಂದು ನಾನು ಇಟ್ಕೊಂಡಿದ್ದೀನಾ? ಇಲ್ಲ, ಅವನ್ ಕಡೆ ನನ್ ವಿಷಯ ಅವ್ನಿಗೆ ಗೊತ್ತೇ ಆಗ್ಬಾರ್ದು ಅಂತ ಅಂದ್ಬಿಟ್ಟೆ ಇದೀನಿ ನಾನು. ನನ್ ಮಕ್ಳನ್ ಸಹ ನಮ್ಮನ್ ಒಂದೇ ಸರಿ ಬಂದ್ರೆ 1 ವರ್ಷ ಆಯ್ತು ಕಣ, ಅವ್ನ್ ನನ್ನ ಹತ್ರ ಬಂದಿದ್ದಿ ಯಾವ ಗಂಡಸು ಯಾವ ಗಂಡನೂ ಇರಲ್ಲ, ಹಂಗೆ ಇರ್ತಾರೆ. ನನ್ ಇದ್ರಲ್ಲಿ ನಮ್ ಜನರೇಷನ್ ಅಲ್ಲಿ ಯಾರು ಇರಲ್ಲ. ಅದು ಲವ್ ಮಾಡ್ಬಿಟ್ಟು ಮದ್ವೆ ಮಾಡ್ಕೊಂಡವ್ರೆ ಅಂತಂದ್ರೆ ಯಾವನು ಇರಲ್ಲ ಒಂದ್ ದಿವಸ ಬಿಟ್ಟು. ನಿನಗೇನು ಅವಳು ಯಾವ ತರ ಆದ್ರೂ ದುಶ್ಮನ್ ಆಗಿದ್ರು ಅಟ್ಲೀಸ್ಟ್ ನಿನ್ಗೆ ಒಂದ್ಸಲಿ ಅದ್ ನೆನ್ಪು ಹಾಕ್ತಾಳೆ. ನೀನ್ ಅಲ್ಲೇ ಕಂಡಾಗ ನಿನ್ಗೆ ಅವಳ್ದು ನೆನ್ಪು ಬಂದೇ ಬರ್ತೈತೆ, ಬರ್ದಿರ ಹೋಗಲ್ಲ. ನಾನ್ ಹೇಳ್ತೀನಿ ಕೇಳು, ನಾನ್ ಲೈಫಲ್ಲಿ ದುಶ್ಮನ್ ಆದ್ರೆ ಒಟ್ನಲ್ಲಿ ಕಣ್ಣು ಇಕ್ಕಿರ್ತೀನಿ. ಯಾವ ಟೈಮಲ್ಲಿ ಕೊಡ್ಬೇಕು ಆ ಟೈಮಲ್ಲಿ ಕೊಡ್ತೀನಿ, ಅದಂತೂ ನನ್ ಗಂಡನ ಬಗ್ಗೆ ಹಂಗಂತ ನಿನ್ ಲೆಕ್ಕ ಹಾಕಿದ್ರೆ ನಿನ್ಗೆ ಆಗ್ತಾ ಇಲ್ಲ, ಬಿಟ್ಟಿರಕ್ ಆಗ್ತಾ ಇಲ್ಲ ನೋಡು, ಹಿಂಗ ಆಗ್ತಾ ಐತೆ. ಹೆಂಗಿದ್ರು ಊರಲ್ಲೇ ಅಲ್ವಾ ಇರೋದು ಅವಳು. ಇಲ್ಲ ಟೋಟಲ್ ಆಗಿ ಬಿಟ್ಬಿಡ್ತೀಯ ಅಂದ್ರೆ ಬಿಟ್ಬಿಟ್ಟು ನೆಮ್ಮದಿಯಾಗಿದ್ಬಿಡು. ಕುಡಿಯೋದೇನೆ ಏನ್ ಬರ್ತೈತೆ ಅದ್ರಲ್ಲಿಂದ ಅಂತ. ಜೀವನದಲ್ಲಿ ನೆಮ್ಮದಿ ಇಲ್ಲ ಕಡೆ, ಇನ್ನೂ ಕಷ್ಟ ಐತೆ ನನ್ಗೆ, ಅದೇ ನೆನ್ಸ್ತಾ ಐತೆ ಅಂದ್ರೆ ನಿನ್ಕಿಂತ ನನ್ಗೆ ಐತೆ, ನಾವು ಕುಡಿಬೋದಲ್ವಾ? ಹೆಂಗ್ ಫ್ರೆಶ್ ತಡ್ಕೊಂಡಿರ್ತೀರ? ಅಲ್ಲ ಹೇಳ್ತಾ ಇರೋದು ಒಂದ್ ಮಾತಿಗೆ, ನಿನ್ಗಿಂತ ನನ್ಗೈತೆ. ನನ್ ಮಕ್ಳು 2 ಮಕ್ಳು ಸಾಕ್ಬೇಕು. ನಮ್ಮ ಅಪ್ಪ ಅಮ್ಮ ಮೊನ್ನೆ ಹೆಂಗ್ ಹೊಟ್ಟೆ ಉರ್ಸವ್ರೆ ಅಂದ್ರೆ ಅಷ್ಟು ಹೊಟ್ಟೆ ಹಚ್ಕೊಂಡು ನೆನ್ನೆನಾ ಅವನೇ ತಗೊಂಬಂದ್ ಕೇಕ್ ಕಟ್ ಮಾಡ್ತಾರಂತಮ್ಮ. ಹೇಳು ಕೇಳು. ಮಮ್ಮಿ ಡ್ಯಾಡಿ ತಗೊಂಬರ್ತೀನಿ ಅಂತಂದ್ರು ಕೇಕು, ನನಗ್ ಬೇಡ ಅಂದ್ರೆ ಸುಮ್ನೆ ಆಗೋದು ತಗೊಂಬರ್ಲಿಲ್ಲ. ಆಮೇಲೆ ನನ್ನ ತಮ್ಮನ್ಗೇನೋ ಹೇಳ್ಕೊಟ್ಟಿರ್ಬೇಕು, ಅವ್ನ್ ತಗೊಂಬರ್ತೀನಿ ಕೇಕ್ ಕಟ್ ಮಾಡು ಮುಚ್ಕೊಂಡು ಅಂತಂದ. ಸರಿ ಅಂತ ಅಂದ್ಬಿಟ್ಟು ಸುಮ್ನೆ ಕುಂದಿದ್ದೆ, ತಗೊಂಬಂದ್ಬಿಟ್ಟ. ಮಾಡೋಣ ಬಿಡು, ಆಮೇಲೆ ರಾತ್ರಿಗೆ ಮಾಡ್ಕೊಂಡೋಣ ಬಿಡು ಅಂತಂದ್ರೆ ಇಲ್ಲ ಬಾ 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 ಅಂತ ಅಂದ್ಬಿಟ್ಟು 7:15 ಕಟ್ ಮಾಡಿಸ್ದ. ನಾನೇನಂತ ಇದೀನಿ ಅಂತಂದ್ರೆ, ನಾನ್ ಅವತ್ತಿನ ದಿವಸ ಜಗಳಾಡಿದ್ರಲ್ಲ ಹಬ್ಬದ ದಿವಸ,
ಹಬ್ಬದ ದಿವಸ ಜಗಳ ಆಡಿದ್ರಲ್ಲ ಹಾ. ಅವತ್ತು ನನ್ ಮನ್ಸಾರ ನೊಂದಿ ಬೆಂದಿ ನಾನು ನಮ್ಮ ಅಮ್ಮನ ಹತ್ರ ಹೇಳಿದೀನಿ. ನನ್ಗೆ ಇಷ್ಟು ಹೊಟ್ಟೆ ಉರಿಸ್ತಾ ಇದೆಯಲ್ಲ ಅವ್ನ್ಗೇನಾದ್ರು ಅವಳು ಬಿಟ್ಬಿಡು ಅವಳ ಕತೆ ಅವಳ ನಮ್ಗೆ ಗೊತ್ತಿಲ್ಲ. ಹ್ಮ್ ಅವ್ನ್ ಏನಾದ್ರು 3 ದಿನ 4 ದಿನ ಬಂದಿಲ್ಲ ಅಂದ್ರೆ ಅವ್ನ್ಗೇನು ಹೇಳಲ್ಲ, ಒಂದ್ ಪಾಯಿಂಟ್ ಸಹ ಬೈಯಲ್ಲ ನೀನು. ನನ್ಗೆ ಅಂತ ಒಂದ್ ಹೆಣ್ಮಕ್ಳನ್ನ ಹಾಕೊಂಡು ಹಿಂಗ್ ಕೇಳ್ತಾ ಇರ್ತೀರ, ಹಾಕೊಂಡು ಜಗಳ ಆಡ್ತಾ ಇರ್ತೀರಲ್ಲ ನೀವು. ನನ್ ಮೇಲೆ ನನಗೆ ಅಷ್ಟೇನು ಕೊಟ್ಟೆ ಹೊರಿಸ್ತಾ ಇದೀರ ನನಗೆ. ಇದೇ ತರ ಮಾಡ್ತಾ ಇದೀರಾ ಅಂತಂದ್ರೆ ನಿಮ್ ಮನೆ ಹಾಳಾಗೋಗುತ್ತೆ, ಉದ್ದಾರ ಆಗಲ್ಲ ಅಂತ ನಾನು ಬೈದಿಲ್ಲ. ನಮ್ಮನೆ ಅವತ್ತು ರಾತ್ರಿಗೆ ಆಕ್ಸಿಡೆಂಟ್ ಆಗೈತೆ. ಯಾರಿಗೆ? ನನ್ ತಮ್ಮನ್ಗೆ. ಇವತ್ತು ಬಾಯ್ ಬಿಟ್ಟು ಹೇಳ್ತವ್ರೆ, ನಾನು ಕಣ್ಣಾರೆ ನೋಡಿದ್ಕೆ ಅಯ್ಯೋ ನಮ್ಮ ಅನ್ಕೊಂಡು. ಸರಿ ಹೇಳ್ಬೇಕು ಎಲ್ಲ ನೀವೇ, ನಿಮ್ ಕತೆ ಹಿಂಗೈತೆ. ಅಮ್ಮ ಮನೆಗೆ ಹೋಗಿದ್ದೆ? ಇಲ್ಲ, ಹಳೆ ಮನೆ. ಅಲ್ಲೇ ಅವ್ರ ನಿಮ್ಮಮ್ಮ. ಅಯ್ಯೋ ಮಾತಾಡಲ್ಲ, ಕೋಪ ಕೋಪ. ಸಾಯಂಕಾಲ ಅಯ್ಯೋ ನಿಮ್ಮ ಯಾಕಂತೆ ನಾಯಿ ನಿಮ್ಮ ಅಯ್ಯ ನೀನ್ ಎಷ್ಟು ಹೊಟ್ಟೆ ಹೊರ್ತಿದ್ಯಾ, ಅದಕ್ಕೆ ಹಂಗ ಆಯ್ತಾ ಪಾಪ ಇದ್ ಮಾಡ್ತಾ ಇರೋದು. ಹೇಳು ಸಾರಿ ಅಮ್ಮ ಅಂತ. ಓಹೋ ಸಾರಿ ಮಮ್ಮಿ ಅನ್ನು ಹೋಗ್ಲಿ ಕೊಡು, ನಾನಾದ್ರೂ ಹೇಳ್ತೀನಿ ಅತ್ತೆ ಸಾರಿ ನನ್ ಗಂಡನ ಕಡೆಯಿಂದ ಅಂತ ಜಾಲಿ. ಹೇಳ್ತೀನಿ ಕೊಡು. ಈಗಿರೋ ತಿಕ್ಕವ್ರಲ್ಲಿ ಇನ್ನ ತುಪ್ಪ ಹಾಕ್ತೀನಿ. ಅಪ್ಪ ಅದೇ 10 ವರ್ಷ ಆದ್ರೂ ನಡೀತದ ಬೇಕಾರೆ ಚರ್ಚೆಗಳು. ನಾನಾಗಿದ್ರೆ ತಡೆದಿರ್ತಾ ಇದ್ದೆ ಆ ಪ್ಲೇಸ್ ಅಲ್ಲಿ ಇದ್ಕೊಂಡು. ನಿಮ್ಮ ಮೈನ್ ಏನ್ ಮಾಡ್ತೀಯಾ? ಮಾಡಕ್ ಆಗಲ್ಲ, ಈಗ ಬರುತ್ತೆ, ಟೈಮ್ ಬರುತ್ತೆ ಅದೆಲ್ಲ. ಸುಮ್ನೆ ಸಿಕ್ಕ ಹೊತ್ತವ್ರು ಇಲ್ಲೇ ನಾವು ಹಿಂಗೆಲ್ಲ ಮಾತಾಡ್ಬಿಟ್ಟೆ ಅಂದ್ರೆ ಅಲ್ಲಿ ಉದ್ದೋಯ್ತೈತಿ. ನಾಷ್ಟ ಮಾಡಲ್ವಾ? ಹಾಕಲ್ವೇನೋ ಊಟ ಮನೇಲಿ? ನಂಗೆಲ್ಲ ಅಯ್ಯೋ ಕರ್ಮ ನಾರಾಯಣ, ಯಾಕೋವ ಹಿಂಗ್ ಬೈತೀಯ ಅವನ್ನ. ನೀನು ನಿಮ್ಮ ಅಯ್ಯ ನೀನ್ ಮಾಡಿರೋ ಕತೆ ಹಂಗೆ, ನೀನ್ ಮಾಡ್ಕೊಂಡಿರೋದ. ಇಷ್ಟೆಲ್ಲ ನೋಡ್ತವ್ರನ್ ತಿಗ ಮುಚ್ಕೊಂಡಿರ್ಲಾರ್ದಿರ ಅಪ್ಪನ ಮೇಲೆ ಕೈ ಮಾಡಕ್ ಹೋಗನ್. ಅಯ್ಯೋ ಏನೋ ಹುಡುಗಿ ಗಿಡ್ಗಿ ಅಂತವ್ರೆ, ಹುಳ ಬಿದ್ದಿ ಅಂತ ಎಲ್ಲ ಅನ್ಬೇಡ ಅಂತ ಹೇಳೋದು. ಏನೋ ಹಂಗಂತವ್ರೆ. ಅವ್ರ ಅಮ್ಮನ್ನ ಸುಮ್ನೆ ಇನ್ನ ಪಿಕ್ಚರ್ ಅನ್ಕೊಂಡಿದ್ದೆ ನಾನು. ಇನ್ನ ಪಿಕ್ಚರ್ ಸಾಯಂಕಾಲ ಮಾಡ್ತೀನಿ ನೋಡಿ ಅಂತ 2 ಮತ್ ತಗೊಂಬಂದು. ತಿಗ ಮುಚ್ಕೊಂಡಿರ್ತೀಯಾ? ನಮ್ಮನ್ ಇವಾಗ ಬಂದಿದ್ದಾನೇನೋ ಕೆಲ್ಸಕ್ ಹೋಗಿವಂತೆ. ಇವಾಗ ಬಾ ಇಲ್ಲಿ ಬೆಂಗಳೂರಿಗೆ ಬನ್ನಿ ತಿಗ ಮುಚ್ಕೊಂಡು. ಇಲ್ಲ, ರೆಡಿ ಆಗಿದೆ ಬರಕ್ಕೆ, ಫೋನ್ ಹಾಕಿದ್ರು ಬೆಳಗ್ಗೆನೆ. ನೀನ್ ಬಾ, ಪರವಾಗಿಲ್ಲ, ನೀನೇನ್ ಅಲ್ಲೇನ್ ಇರ್ಬೇಡ, ತಿಗ ಮುಚ್ಕೊಂಡ್ ಬಾ ಇಲ್ಲಿಗೆ. ಒಂದ್ ರೂಮ್ ಮಾಡ್ಲಾ? ಮಾಡನ್ ಬಾ. ಮಾಡ್ತೀನಿ ಬಾ. ಅಲ್ಲಿ ಇದ್ದೀನಿ ನೀನ್ ಅದು ಮಚ್ಚು ಈ ಮಚ್ಚು ಆ ಮಚ್ಚು ಅನ್ಕೊಂಡ್ ಹೋಗ್ಬೇಡ. ಸುಮ್ನೆ ಇರು, ಸುಮ್ನೆ ರೇಗ್ ಬೇಡ ಮುಂದೆ ಎಲ್ಲಾರ ಹತ್ರ. ಕೆಲ್ಸ ಹುಡುಕೊಂಡ್ಮೇಲೆ ಹುಡುಕ್ಬೇಕು. ನೋಡೋಣ ಪಾಡೋಣ ಆಮೇಲೆ ತಿಕ್ಕ ಮುಚ್ಕೊಂಡು ಇರ್ಬೇಕು. ಸುಮ್ನೆ ಜಗಳ ಆಡ್ಬಾರ್ದು, ಹೇಳಿದೀನಿ ನಾನು ಇವಾಗ. ಸುಮ್ನೆ ಇದ್ರೆ ಸರಿ. ಹೇಳ್ತಾವ್ರ ಇಷ್ಟ ಜನ ಹೇಳ್ತಾ ಇದೀವಿ ಅಂದ್ರೆ ಅರ್ಥ ಮಾಡ್ಕೊ. ಅದು ಇರ್ಬೇಕು, ನಿನ್ಗೆ ಗೊತ್ತಿಲ್ಲ ಸಾಯಂಕಾಲ ಅದೇ ಎಲ್ಲಾರ್ಗುನು. ಅಲೋ ತಿಕ್ಕ ಮುಚ್ಕೊಂಡು ಬಾ, ಎದ್ದಿ ನೀನು ಅಲ್ಲಿಂದ ಬೆಂಗಳೂರು ಬಾ. ಅಲ್ಲಿ JP ನಗರದಲ್ಲಿ ಹಲೋ ಎಡತ್ ಕೇಳೋ ಸುಮಾನ ಅಲ್ಲಿ ಹುಡುಕು ಒಂದು ರೂಮ್ ಹುಡುಕನ್. ಯಾವತ್ತಾ? ಸರಿ ಕೇಳು. ಈಗ ಉರ್ಸ್ತಾವನಲ್ಲಪ್ಪ ಇವನು. ಕೇಳು, ಯಾಕೆ ಹೋಗೋದು? ನಾನೆಲ್ಲ ಬಿಟ್ಟಿದ್ದೀನಿ. ಹೇಳ್ತಾರಲ್ಲ ಅಲ್ಲಿ ಸುಳ್ಳು ಹೇಳ್ತಾರ, ಸುಮ್ನೆ ಹೇಳ್ತಾರ. ಹೇಳು ರತಿಗೆ ಬಿಡ್ತಾ ಇದೆಯೇನೋ ಅಂತ ಅಂದ್ಬಿಟ್ಟು ಸುಮ್ನೆ ಎಲ್ಲಾರ್ದಿರ ವಟ 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 ಅನ್ಕೊಂಡಲ್ಲಿ. ಅಯ್ಯೋ ಹೊರಗೋಗಲೇಪ, ಮಳೆ ಯಾವತ್ತು ಶಾರ್ಪ್ ಇರ್ತದೆ. ಸೂಜಿ ಚುಚ್ಚಾಗ್ಲೇ ಗೊತ್ತಾಗೋದು ಹೆಂಗೆ ನೋವಾಯ್ತು ಅಂತ. ಅಯ್ಯೋ ದೇವ್ಡ.
ತಗೊಂಬಂದು ಚುಚ್ಚಿದ್ರೆ ಅವಾಗ ಯಪ್ಪ ಚುಚ್ಬಿಡ್ತಲ್ಲಪ್ಪ ಅಂತ ನಾವು ಗೊತ್ತಾಯ್ತದಲ್ಲ ಅವಾಗ ಗೊತ್ತಾಗೋದು. ತಗೊಂಡು ಹೊಡೆದು ಬಿಡ್ತಾರಂತೆ. ಅಯ್ಯೋ ರತ್ನಮ್ಮ ಸುಮ್ನಿರಮ್ಮೋ. ಓ ಇನ್ನ ಗ್ಯಾಪ್ ಅದೇ ನಾಮು ಅಲ್ಲೇ ದೇವ್ಡ ರತಿಗೆ ಬುತ್ತಾರೆ ಕುರಿನ.